ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆದೇವರ ಸೆಪ್ಟೆಂಬರ್ 26 ಅಕ್ಟೋಬರ್ ಆಜಿಮುಟ್ಟ ಕುದ್ರೋಳಿ ಶ್ರೀ ಗೋಕರ್ಣತ ಕ್ಷೇತ್ರಡು ಮಾರ್ನಿಮಿ ಬೊಕ ಮಂಗಳೂರು ದಸರಾ ಭಕ್ತರ್ನ ಇಚ್ಚಿದಂಚ ಭಾರಿ ಗೌಜಿಡ್ ನಡಪವ ಮುಖ್ಯಮಂತ್ರಿಯರಿಗೆ ಲೆಪ್ಪೋಲೆ ಕಡಪುಡ್ದು ತಾನು ವೈಯಕ್ತಿಕವಾದ ದಸರಾಗೂ ಬರೆಯರ ಲೆಪ್ಪು ಎಂದೇ ಕುದ್ರೋಳಿ ಕ್ಷೇತ್ರದ ಅಭಿವೃದ್ಧಿಯ ಸಾರಥಿ ದುಂಬುದ ಕೇಂದ್ರ ಮಂತ್ರಿ ಬಿ ಜನಾರ್ದನ ಪೂಜಾರಿ ಬಂತೇರು ಐತರ ಕ್ಷೇತ್ರಡು ನಡಪಾಯಿನ ಸಭೆಡ್ದು ಬೊಕ್ಕಾರು ಸುದ್ದಿ ಮಾಧ್ಯಮದ ಕಡ ಪಾತೀರಿ ಮಂಗಳೂರು ದಸರಾ ಉಚ್ಚಯ ಸಂಬಂಧ ಐತರ ಕುದ್ರೋಳಿ ಶ್ರೀ ಗೋಕರ್ಣಾಥೇಶ್ವರ ದೇವಸ್ಥಾನಡು ಸಭೆ ಅಟಣೆ ಮಲ್ತಿತ್ತಿರು ಕ್ಷೇತ್ರಾಭಿವೃದ್ಧಿದ ಸಾರಥಿ ಕೇಂದ್ರದ ದುಂಬುದ ಮಂತ್ರಿ ಬಿ ಜನಾರ್ದನ ಪೂಜಾರಿಯರ್ನ ದುಂಬಾಳ್ತಿಡಿ ನಡತಿನ ಸಭೆಟ್ ಮೇಯರ್ ಜಯಾನಂದ ಅಂಚನ್ ಕ್ಷೇತ್ರಾಡಳಿತ ಮಂಡಳಿ ಗುರ್ಕಾರ್ಯರ್ ಎಚ್.ಎಸ್. ಸಾಯಿರಾಮ್ ಒತ್ತು ಗುರ್ಕಾರ್ದಿ ಊರ್ಮಿಳಾ ರಮೇಶ್ ಕುಮಾರ್ ಕಾರ್ಯಂತಿರಿ ಮಾಧವ ಸುವರ್ಣ ಕೋಶಾಧಿಕಾರಿ ಆರ್ ಪದ್ಮರಾಜ್ ಟ್ರಸ್ಟಿಲು ರವಿಶಂಕರ್ ಮಿಜರ್ ಕೆ ಮಹೇಶ್ ಚಂದ್ರ ಎಂ ಶೇಖರ ಪೂಜಾರಿ ಅಭಿವೃದ್ಧಿ ಸಮಿತಿ ಗುರ್ಕಾರ್ಯರ್ ದೇವೇಂದ್ರ ಪೂಜಾರಿ ಒತ್ತು ಗುರ್ಕಾರ್ಯರ್ ಡಾಕ್ಟರ್ ಬಿಜಿ ಸುವರ್ಣ ಸದಸ್ಯರು ಹರಿಕೃಷ್ಣ ಬಂಟ್ವಾಳ ರಮನಾಥ ಕಾರಂದೂರು ಶೈಲೇಂದ್ರ ವೈ ಸುವರ್ಣ ಎಚ್.ಎಸ್. ಜಯರಾಜ್ ಕೃತಿನ್ ಡಿ ಅಮೀನ್ ಚಂದನ್ ದಾಸ್ ಪಾಲ್ಗೊಂಡಿರು ಸಭೆಡ್ದು ಬೊಕ್ಕ ಬಿ ಜನಾರ್ದನ ಪೂಜಾರಿಯರು ಸುದ್ದಿ ಮಾಧ್ಯಮದ ಕಡೆ ಪಾತಿರ್ದು ಸೆಪ್ಟೆಂಬರ್ 26 ಅಕ್ಟೋಬರ್ ಆಜಿಮುಟ್ಟ ಕ್ಷೇತ್ರಡು ಮಾರ್ನಿಮಿ ಬೊಕ್ಕ ಕುಡ್ಲ ದಸರಾ ಭಕ್ತರ್ನ ಇಚ್ಚಿದಂಚ ಭಾರಿ ಗೌಜಿಡ್ ನಡಪವ ಈತನೊಟ್ಟ ಇಂಚಿನ ದಸರಾ ಏರ್ಲ ಮಲ್ತುದಿಜ್ಜಿ ಪನ್ಪುನಂಚ ಈ ಸರ್ತಿದ ದಸರಾ ನಡಪಾವ ಅಂತ ಬಂದಿರು ಮುಖ್ಯಮಂತ್ರಿ ಬತ್ತೇರಿನ ಭಾರಿ ಸಂತೋಷ ಆರ್ ಬರ್ಪೇರಿನ ನಂಬಿಕೆ ಉಂಡು ಅವರಿಗೆ ಲೆಪ್ಪೋಲೆ ಕಡಪುಡ್ದು ತಾನು ವೈಯಕ್ತಿಕವಾದ ಫೋನ್ ಮಲ್ತದ ಲೆಪ್ಪುವೆ ಪ್ರಧಾನಿ ಬತ್ತಂಡರ ನಂಗೆ ಭಾರಿ ಸಂತೋಷ ಅಂದು ಪೂಜಾರಿ ಬಂದಿರು ಎಂಗ್ಲೇ ಮಾತ ನಿಟ್ಟಿನ ಸಾಕಾರ ಬೋಡು ಏರ್ನ ಮಿತ್ತಲ ಒತ್ತಡ ಪಾಡುಜ ಮಾತೆರ್ಲ ಸೇರಿದು ಪೊರ್ಲುಡು ದಸರಾ ಮಲ್ಪಗ ಇಡೆಮುಟ್ಟ ನಾಡದ ಜನ ತೂವೊಂದಂಚಿನ ಕರೆಂಟ್ ಸಿಂಗಾರ ಮಲ್ಪು ಅಂದ ಜನಾರ್ದನ ಪೂಜಾರಿ ಬಂದಿರು ಈ ಸಲ ನಾವು ಬಹಳ ವಿಜೃಂಭಣೆಯಿಂದ ದಸರಾವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇಷ್ಟರವರೆಗೆ ಈ ರೀತಿ ದಸರಾವನ್ನು ಆಚರಣೆ ಮಂಗಳೂರಿನಲ್ಲಿ ಯಾರು ಸಹ ಮಾಡಿಲ್ಲ. ಆ ರೀತಿ ಮಾಡ್ತೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ನಮಗೆ ಭಾಳ ಅಗತ್ಯ ಇದೆ. ನೀವಿಲ್ಲದಿದ್ದರೆ ನಾವಿಲ್ಲ. ಸಿಂಪಲ್ ಥಿಯರಿ. ಆದುದರಿಂದ ತಾವೆಲ್ಲರೂ ಆ ದಿವಸ ಬಂದು ಈ ಮಂಗಳೂರು ದಸರಾವನ್ನು ಅತಿ ವಿಜೃಂಭಣೆಯಿಂದ ನೆರವೇರಿಸಲಿಕ್ಕೆ ನಮಗೆ ಸಹಕಾರವನ್ನು ಕೊಡಬೇಕಂತ ನಿಮ್ಮ ಹತ್ರ ನಾವು ಪ್ರಾರ್ಥನೆ ಮಾಡ್ತೇವೆ. ನಿಮ್ಮ ಮೇಲೆ ಯಾವ ರೀತಿಯ ಒತ್ತಡವನ್ನು ನಾವು ತರುವುದಿಲ್ಲ. ಕ್ಷೇತ್ರಾಡಳಿತ ಮಂಡಳಿ ಕೋಶಾಧಿಕಾರಿ ಆರ್ ಪದ್ಮರಾಜ್ ಪಾತಿರ್ದು ವರ್ಷಗೂ ವೇಷಭೂಷಣ ಸ್ತಬ್ಧಚಿತ್ರ ಹೆಚ್ಚೊಂದುಂಡು ಮೆರವಣಿಗೆ ಕಡೆಸೊಂದುಂಡು ಉದರ್ದು ಭಕ್ತರಿಗೂ ಶೋಭಾಯಾತ್ರೆ ತುಯರ ಸಾಧ್ಯ ಹೊಂದಿಜ್ಜಿ ಅಂಚಾದ ಈ ದುಂಬು ನಿರ್ಧಾರ ಮಂತನಂಚ ಅಸ್ರುಕೋಡೆ ಜನಪದ ಕಲಾ ಕೂಟುಲೆಡ್ದು ಬೊಕ್ಕ ನಾರಾಯಣಗುರು ಗಣಪತಿ ನವದುರ್ಗೆ ಬೊಕ್ಕ ಶಾರದಾ ಮೂರ್ತಿಲಿನ ಟ್ಯಾಬ್ಲೋ ಉಪ್ಪು ಅಂದು ಆರ್ ತಿಳಿಪಾರು. ಇವತ್ತು ನಾವು ಈ ಮಂಗಳೂರು ದಸರಾವನ್ನು ಒಂದು ಯಶಸ್ವಿಯಾಗಿ ವ್ಯವಸ್ಥಿತ ರೀತಿಯಲ್ಲಿ ನಡೆಸುವ ಬಗ್ಗೆ ಒಂದು ಸಭೆಯನ್ನು ಕರೆದಿದ್ದು ಬಹುಶಃ ದಾಖಲೆ ಸಂಖ್ಯೆಯಲ್ಲಿ ಶ್ರೀ ಕ್ಷೇತ್ರದ ಭಕ್ತರು ಇದರಲ್ಲಿ ಭಾಗವಹಿಸಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದೆ, ಈ ಮಂಗಳೂರು ದಸರಾ ಅಂದರೆ ಇದು ಜನರ ದಸರಾ. ಅದೇ ಒಂದು ಹುಮ್ಮನಸ್ಸಿನಿಂದ ಇವತ್ತು ಬಹಳಷ್ಟು ಮಂದಿ ಭಕ್ತಾದಿಗಳು ಭಾಗವಹಿಸಿದ್ದಾರೆ. ಈ ಒಂದು ದಸರಾವನ್ನು ಈ ಬಾರಿ ಇನ್ನಷ್ಟು ವೈಭವಿತವಾಗಿ ಶ್ರದ್ಧಾಪೂರ್ವಕವಾಗಿ ನಾವು ಆಚರಿಸಲಿಕ್ಕೆ ಅವರೆಲ್ಲರೂ ಆಡಳಿತ ಸಮಿತಿಯೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಕ್ಷೇತ್ರದ ನವೀಕರಣ ರೂವಾರಿಯಾದಂಥ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಮಾರ್ಗದರ್ಶನ ಇದೆ. ಖಂಡಿತವಾಗಲೂ ನಾವು ಇದನ್ನು ಇತಿಹಾಸವನ್ನು ಖಂಡಿತವಾಗಲೂ ನಾವು ಮುಂದಿನ ದಿವಸಗಳಲ್ಲಿ ಬರೆದುಕೊಳ್ತೇವೆ. ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರಿ ಸಂಘ ನಿಯಮಿತ ಸೌತ್ ವಾಫ್ ಮುಲ್ಪ ಸಂಘದ ಮತ್ಸ್ಯಗಂಧಿ ವಾಣಿಜ್ಯ ಸಂಕೀರ್ಣದ ಹೊಸ ಸಮುದಾಯ ಭವನ ಕೋಣೆ ಬೊಕ್ಕ ಲಿಫ್ಟ್ ಉದಿಪನಲೇಸು ಬೊಕ್ಕ 2021-22ನೇ ಸಾಲದ ವರ್ಷದ ಮಾಸಭೆ ಕಲ್ಪೆರೆ ಪಣವಸಾಯ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಐತಾರ ನಡೆದಿದೆ. ಮಂಗಳೂರು ಯಾಂತ್ರಿಕ ಮೀನುಗಾರರ ಕೋಣೆ ಬೊಕ್ಕ ಲಿಫ್ಟ್ ಉದಿಪನಲೇಸು ಬೊಕ್ಕ 2021-22ನೇ ಸಾಲದ ವರ್ಷದ ಮಾಸಭೆ ಕಲ್ಪೆರೆ ಪಣವಸಾಯ ಕೊರ್ಪುನ ಬೊಕ್ಕ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಐತಾರ ನಡೆದಿದೆ. ಬಿನ್ನೇರ್ನ ಒಟ್ಟು ಸೇರಿಗೆಡು ತುಡರ ಬೊಳುಪು ಪೊತ್ತಾದ ಉಚ್ಚಿಲ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿದ ಮರ್ಯಾದಿ ಗುರುಕಾರ್ಯರು ಡಾಕ್ಟರ್ ಜಿ ಶಂಕರ್ ಕಾರ್ಯಕ್ರಮ ಉದಿಪನ ಮಲ್ತೇರು.
ಮಂಗಳೂರು ಯಾಂತ್ರಿಕ ಮೀನುಗಾರರ ಪ್ರಾಥಮಿಕ ಸಹಕಾರ ಸಂಘದ ಗುರ್ಕಾರ್ಯರು ಉಮೇಶ್ ಟಿ ಕರ್ಕೆರ ಎದುಕೊಂಡಿರು. ಡಾಕ್ಟರ್ ಜಿ ಶಂಕರ್ ಪಾತಿರ್ದು ಉಮೇಶ್ ಕರ್ಕೆರ ಗುರ್ಕಾರ್ ರಾಯ್ ಬೊಕ್ಕ ಸಂಘ ಅಭಿವೃದ್ಧಿ ಆವೊಂದು ಬೈದಿಡು ಎಲ್ಲೆಲ್ಲಿ ಅಭಿಪ್ರಾಯ ಭೇದ ಇತ್ತಂಡ ಐನು ಬರಿಕದಿದ್ದು ಸಂಸ್ಥೆ ನಲಾತ್ ಏಳಿಗೆ ಆವಳಂದು ಆರು ಎಡ್ಡೆಪ್ಪು ಬಯಕೀರು. ಸೊಸೈಟಿಯನ್ನು ಒಳ್ಳೆ ರೀತಿಯಲ್ಲಿ ಬೆಳೆಸರಿ. ಇವತ್ತು ಮಹಾಸಭೆ ಕೂಡ ಇದೆ. ಒಂದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರ್ತದೆ, ನಾವೆಲ್ಲರೂ ಆ ಸೊಸೈಟಿಯನ್ನು ಬೆಳೆಸಬೇಕು, ದೊಡ್ಡ ಒಂದು ಸಂಸ್ಥೆ ಆಗಬೇಕು, ನಮ್ಮೆಲ್ಲ ಮೀನುಗಾರರಿಗೆ ಅದರಿಂದ ಅನುಕೂಲ ಆಗಬೇಕು. ಆ ನಿಟ್ಟಿನಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇದ್ದರೆ ಬಿಟ್ಟು ಆ ಸಂಸ್ಥೆಯ ಏಳಿಗೆಗೆ ಉಮೇಶ್ ಕರ್ಕೆರ ಒಂದು ಕೈ ಬಲಪಡಿಸಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಒಂದು 2 ಬೇಡಿಕೆ ಇದೆ. ಅದನ್ನು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಾವು ಅದನ್ನು ಇಡ್ತೇವೆ. ಒಂದು ಸಮಗ್ರ ಮೀನುಗಾರಿಕಾ ನೀತಿ, ಹಾಗೆ ನಮ್ಮನ್ನು ಎಷ್ಟಿಗೆ ಸೇರಿಸಬೇಕು. ಇವೆರಡನ್ನ ಇವತ್ತು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಅವರಿಗೆ ಅವರವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಮ್ಯಾನಿಫೆಸ್ಟೋದಲ್ಲಿ ಸೇರಿಸಲಿಕ್ಕೆ ಖಂಡಿತ ನಾವೆಲ್ಲ ಸಮಾಜ ಬಾಂಧವರು ಒತ್ತಾಯ ಹಾಕೋಣ. ಹೊಸ ಲಿಫ್ಟ್ ಉದಿಪನ ಮಲ್ತನ ಉಚ್ಚಿಲ ಮೊಗವೀರ ಮಹಾಜನ ಸಭಾ ಗುರ್ಕಾರ್ಯರು ಜಯಸಿ ಕೋಟ್ಯನ್ ಪಾತಿರ್ದು ಈ ಸಂಸ್ಥೆ ಇತ್ತೆ ಎಡ್ಡೆ ಬುಳೆಚಿಲ ಆತನು ನನ್ನ ಮಿತ್ತುಗಳ ಇಂಚಿನ ಅಭಿವೃದ್ಧಿ ಆವೊಂದು ಪೋವಾಡನ್ನು ಪಂಡೇರು. ಯಾಕಂದರೆ ಒಂದು ಸಂಸ್ಥೆ ಇಷ್ಟರ ಮಟ್ಟಿಗೆ ಬೆಳೆಯಬೇಕಾದ್ರೆ ಆ ಸಂಸ್ಥೆಯ ಅಧ್ಯಕ್ಷರು, ಆಡಳಿತದಲ್ಲಿರುವಂಥ ಎಲ್ಲ ನಿರ್ದೇಶಕರ ಒಂದು ಸಹಾಯ ಸಹಕಾರ ಮತ್ತು ಅವರ ಒಂದು ಯೋಜನೆಗಳೇ ಬದ್ಧರಾಗಿರ್ತದೆ. ಯಾಕಂದರೆ ಈ ಒಂದು ಸಂಸ್ಥೆ ಇಂದು ಇಷ್ಟು ಕೋಟಿ ರೂಪಾಯಿ ವ್ಯವಹಾರ ಇರ್ಬೋದು, ತನ್ನ ಸದಸ್ಯರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಇರ್ಬೋದು, ಅಲ್ಲ ತನ್ನ ಸದಸ್ಯ ಬೋಟಿನವರಿಗೂ ತನ್ನಿಂದ ಬರುವಂಥ ಆದಾಯದಲ್ಲಿ ಕೊಡುವಂಥ ವ್ಯವಸ್ಥೆಗಳಿರ್ಬೋದು. ಖಂಡಿತ ಇದಕ್ಕೆ ಹಿಂದೆ ಲೋಕನಾಥ್ ಬೋಳರ್ ಇರುವಾಗ ನಾವು ಯಾವಾಗಲೂ ಈ ಸಂಸ್ಥೆಗೆ ಭೇಟಿ ಕೊಡ್ತಾ ಇದ್ದೇವೆ. ಅವರ ಸಲಹೆ ಸೂಚನೆಗಳು ಖಂಡಿತ ನಮ್ಮಂಥವರಿಗೆ ಯಾವಾಗಲೂ ಮಾರ್ಗದರ್ಶಕವಾಗಿತ್ತು. ಇಂದು ಆ ಒಂದು ಸಂಸ್ಥೆಯನ್ನು ಮುನ್ನಡೆಸುವಂಥ ಉಮೇಶ್ ಕರ್ಕೆರ ಮತ್ತು ಅವರ ಆಲೋಚಕ ನಿರ್ದೇಶಕರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಬರೋ ಕಲ್ಪನಾ ಬಿರ್ಸೇರ ಜೋಕ್ಲೆಗ್ ಮರ್ಯಾದೆ ಮಲ್ತದು ವಿದ್ಯಾರ್ಥಿ ವೇತನ ಪಟ್ಟಣ ಕಾರ್ಯಕ್ರಮ ನಡತ್ತಂಡು. ಬೆಣ್ಣೆಕುದ್ರು ಕ್ಷೇತ್ರದ ಆಡಳಿತ ಸಮಿತಿ ಗುರ್ಕಾರ್ಯರು ಆನಂದ್ ಸಿ ಕುಂದರ್, ಸಂಘದ ಒತ್ತು ಗುರ್ಕಾರ್ಯರು ಬಾಬು ಸಾಲಿಯನ್, ಮೀನು ಉದ್ಯಮಿಲು ವಿಲಿಯಂ ಫ್ರಾನ್ಸಿಸ್ ಡಿಸೋಜಾ ಬೊಕ ಎಸ್ ಸಲೀಂ, ಕುಡದ ಮೀನುಗಾರಿಕೆ ಇಲಾಖೆದ ಜಂಟಿ ನಿರ್ದೇಶಕರು ಹರೀಶ್ ಕುಮಾರ್ ಪಾಲ್ದೆ ತೊಂಡಿರು. ಕಟೀಲು ಕ್ಷೇತ್ರ ಮಲ್ಲ ಬುಧರ ಪಡೆಯರೆ ಅಸ್ರಣ್ಣ ಕುಟುಂಬದ ಕೊಡುಗೆ ಭಾರಿ ಉಂಡು. ಎಲ್ಲಿಯ ಪ್ರಾಯೋಡು ಹುಷಾರಿಜಂದೆ ಅನಗ ಕಟೀಲ್ ದೇವಿನ ಪ್ರಸಾದನೆ ಎಂಕ್ಲಿನ ಬದುಕಾದನೆಂದು ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಸಂತೋಷ್ ಕುಮಾರ್ ಭಂಡಾರಿ ಪಂತೇರು. ಕಟೀಲ್ ಗೋಪಾಲಕೃಷ್ಣ ಅಸ್ರಣ್ಣ ನಿಂಪುದ ಕಾರ್ಯಕ್ರಮ ಆರು ಗುರುಕಾರ್ಮೆ ವಹಿಸಿದ ಪಾತಿರಿಯರು. ಕಟೀಲು ಗೋಪಾಲಕೃಷ್ಣ ಅಸ್ರಣ್ಯರ್ನ ನಿಂಪುದ ಕಾರ್ಯಕ್ರಮ ಬೊಕ ಆಟ ಐತಾರ ಕಟೀಲು ಗೋಪಾಲಕೃಷ್ಣ ಅಸ್ರಣ್ಣ ಸಭಾಭವನರು ಅಟ್ಟಣೆ ಆದಿತ್ತಂಡು. ಕಟೀಲ್ ಲಕ್ಷ್ಮೀನಾರಾಯಣ ಅಸ್ರಣ್ಯರು ಇದಕ್ಕೊಂದು ಸುರೂತ ಪಾತ್ರ ಪಂಡಿದ್ದು ನೂದು ಪೂತ ಪೂಜೆ ಮಾಲ್ಪೆರ ತಿಕ್ಕಂಡ ಅವು ಎನ್ನ ಭಾಗ್ಯ ಅಂದು ಗೋಪಾಲಕೃಷ್ಣ ಅಸ್ರಣ್ಯರು ಪನೊಂದಿತ್ತಿರು. ಆಂಡಾರೆಗೆ ಸಾರ ಪೂತ ಪೂಜೆ ತಿಕ್ಕದಿತ್ತಂಡು. ಯಕ್ಷಗಾನ ಪಂಡಾರೆಗೆ ಭಾರಿ ಪ್ರೀತಿಯಿಂದ ಪಂಡಿರು. ದೇವರ ಪೂಜೆ ತನ್ನ ಕರ್ತವ್ಯ ತಾನು ಮಾಡಬೇಕು ಅಂತೇಳಿ ಎಷ್ಟು ದೊಡ್ಡ ಕರ್ತವ್ಯಗಳಿದ್ರು ಆ ಪೂಜೆಯನ್ನು ಮುಗಿಸಿ, ಇಲ್ಲ ಪೂಜೆಯ ಮೊದಲು ಆ ಕೆಲಸವನ್ನು ಮುಗಿಸಿ ಆ ಪೂಜೆ ಹೊತ್ತಿಗೆ ಅವರು ಬರ್ತಾ ಇದ್ರು. ಎಂಥ ಸಂದರ್ಭಗಳಲ್ಲಿಯೂ ಪೂಜೆಯ ತನ್ನದಾದಂತಹ ಪೂಜಾ ಕರ್ತವ್ಯವನ್ನು ಅನ್ನ ಮಾಡಲಿ, ಇಲ್ಲ ತಮ್ಮಂದಿರು ಮಾಡಲಿ ಅಂತ ಅವರು ಬಿಟ್ಟವರಿಲ್ಲ. ಕಡೆಯ ತನಕವೂ ಆಗುವಂತಹ ಮಹಾಪೂಜೆಗಳನ್ನು ತನ್ನಿಂದ ಸಾಧ್ಯವಾದ ಮಟ್ಟಿಗೆ ತಾನೇ ಮಾಡಿ ಅವರು ಪ್ರಥಮವಾಗಿ ಹೇಳ್ತಿದ್ರಂತೆ, ನಾನು ಒಂದು 100 ಹೂವಿನ ಆಗ ಹೂವಿನ ಪೂಜೆ ಬರುವ ಕಾಲಲ್ಲ, ಒಂದು 100 ಹೂವಿನ ಪೂಜೆ ಮಾಡುವಂತಹ ಭಾಗ್ಯ ಸಿಕ್ಕಿದ್ರೆ ನಾನು ಧನ್ಯನಾಗ್ತೇನೆ ಅಂತ. ಆದರೆ ಅವರ ಕಾಲದಲ್ಲಿ 1000 ಪೂಜೆಗೂ ಹೆಚ್ಚು ಮಾಡುವಂತಹ ಭಾಗ್ಯವನ್ನು ಅವರು ಪಡೆದಿದ್ರು. ಕಟೀಲು ಗೋಪಾಲಕೃಷ್ಣ ಅಸ್ರಣ್ಯರ್ನ ಚಿತ್ರಪಟಕ್ಕೂ ಪುರುಪ ಪಾಡ್ದು ಬಿನ್ನೇರ್ನ ಒಟ್ಟು ಸೇರಿಗೆಡು ತುಡರ್ಬೋಳ್ಪ ಪೊತ್ತಾದು ಆರನ ನೆಂಪುದ ಕಾರ್ಯಕ್ರಮ ಉದಿಪನ ಮಲ್ತೇರು.
ನಿಟ್ಟೆ ವಿಶ್ವವಿದ್ಯಾನಿಲಯದ ಕುಲಪತಿ ಡಾಕ್ಟರ್ ಭಂಡಾರಿ ಗುರುಕಾರ್ಮೆಡ್ ನಡತಿನ ಕಾರ್ಯಕ್ರಮಟು ಅದಮಾರ್ ಮಠದ ದಿವಾನಿರು ಲಕ್ಷ್ಮೀನಾರಾಯಣ ಮಚ್ಚಿಂತಾಯ ಗೋಪಾಲಕೃಷ್ಣ ಸರಣ್ಯರ್ನ ನೆಂಪುದ ಭಾಷಣ ಮಲ್ತೇರು. ದಲಿತಾರವರ ಅಧ್ಯಕ್ಷತೆಯಲ್ಲಿ ಅದಮಾರು ಶ್ರೀಗಳವರ ನೇತೃತ್ವದಲ್ಲಿ ಬೊಂಬೈಯ ಸಯ್ಯನ್ನ ಗೋಕುಲದ ಹಾಲಿನಲ್ಲಿ ಸಭಾಗೃಹದಲ್ಲಿ ಆಸರಣ್ಣರ ಕಿಕ್ಕಿರಿದ ಆಸರಣ್ಣರ ಅಭಿಮಾನಿಗಳ ಸಮ್ಮುಖದಲ್ಲಿ ಮೇಯರ್ನಿಂದ ಅದ್ದೂರಿಯ ಸನ್ಮಾನ. ಆ ಸನ್ಮಾನ ಸಮಾರಂಭದಲ್ಲಿ ಒಬ್ಬ ಬುದ್ಧಿಜೀವಿಯೂ ಬಂದಿದ್ದ. ಅವ ಆಸರಣ್ಣರ ನೋಡಿದ, ಇವರಿಗೂ ಸನ್ಮಾನವೋ ಅಂತ ಅವರಿಗೆ ಕಂಡು ಬಂತಂತೆ. ಅಂದರೆ ಅವ ಆಸರಣ್ಣ ನೋಡಿದ್ದು ಮಾತ್ರ ತಿಳಿಲಿಲ್ಲ, ತಿಳಿಯುವಷ್ಟು ಬುದ್ಧಿ ಇಲ್ಲ, ಬುದ್ಧಿಜೀವಿ ಆದ್ದರಿಂದ. ಅದು ಸ್ವಾಮಿಯವರ ಕಿವಿಗೂ ಬಿತ್ತು. ಸ್ವಾಮಿಯವರು ಆ ಸಭೆಯಲ್ಲಿ ಒಂದು ಮಾತಂದರು, ಇದು ಸನ್ಮಾನ ಆಸರಣ್ಣರ ಮೈ ಬಣ್ಣಕ್ಕೂ ಅಲ್ಲ, ಮುಖದ ಸೌಂದರ್ಯಕ್ಕೂ ಅಲ್ಲ, ಇದು ಸನ್ಮಾನ ಆಸರಣ್ಣರ ಹೃದಯವಂತಿಕೆಗೆ, ಹೃದಯದ ಭಾಷೆಯಲ್ಲಿ ಮಾತಾಡತಕ್ಕಂಥ ಆಸರಣ್ಣರಿಗೆ ಮಾಡತಕ್ಕಂಥ ಸನ್ಮಾನ ಅಂತ ಹೇಳಿದ್ದ ಮಾತನ್ನೇ ಆಸರಣ್ಣರು ಕೂಡ ನೀವು ಸಮರ್ಪಿಸಿದ ಸನ್ಮಾನವನ್ನು ನಾವು ದೇವರಿಗೆ ಅರ್ಪಿಸಿದ್ದೇನೆ ಅಂತ ಹೇಳುತ್ತಾ ಅದನ್ನು ಪುಷ್ಟೀಕರಿಸಿದರು, ತನ್ನ ವಿನಯವಂತಿಕೆಯನ್ನು ಪ್ರದರ್ಶಿಸಿದರು. ಓಡಿಪು ಪಾಜಕ ಕ್ಷೇತ್ರದ ಬ್ರಹ್ಮಶ್ರೀ ಮಾಧವ ಉಪಾಧ್ಯಾಯರಿಗೆ ಅರ್ಚಕ ಪ್ರಶಸ್ತಿ, ಕಮಲಶಿಲೆ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಸಚ್ಚಿದಾನಂದ ಛಾತ್ರ ಮೇರೆಗೆ ಮುಕ್ತೇಸರ ಪ್ರಶಸ್ತಿ, ಹಾಸ್ಯ ಕಲಾವಿದರು ಬಂಟ್ವಾಳ ಜಯರಾಮ ಆಚಾರ್ಯರಿಗೆ ಆಸರಣ್ಣ ಅಭಿಮಾನಿ ಬಳಗ ಕದ್ರದ ಗೋಪಾಲಕೃಷ್ಣ ಆಸರಣ್ಣ ಪ್ರಶಸ್ತಿ ಕುರಿದು ಮರ್ಯಾದೆ ಮಲ್ತೀರು. ಡಾಕ್ಟರ್ ಸಂತೋಷ್ ಕುಮಾರ್ ಭಂಡಾರಿ ಗುರುಕಾರ್ಮೆದ ಪಾತ್ರ ಪಂಡಿತ್ ಕಟೀಲಿತ್ತೆ ರಾಜ್ಯ ದೇಶ ಮಟ್ಟುಡು ಮಲ್ಲ ಪುದರ್ ಪಡೆಯುಡುಂದಾಂಡ ಅಸರಣ್ಣ ಕುಟುಂಬದ ಕೊಡುಗೆ ಭಾರಿ ಉಂಡು. ಎನ್ನ ಅಪ್ಪಿಗೆ ಕಟೀಲ್ದ ದೇವಿ ಪಂಡ ಭಾರಿ ಅಭಿಮಾನ. ಎಂಕಣ ಎಲ್ಲಿಯ ಪ್ರಾಯೋಡು ವೈದ್ಯರು ಬಾರಿ ಕಮ್ಮಿ. ಉಷರಿ ಜಂದೆ ಆಂಡ ಅಪಗ ಕಟೀಲ್ ದೇವಿನ ಪ್ರಸಾದನು ಅಪ್ಪೆ ಎಂಕ್ಲಿಗೆ ಪಾಡೊಂದಿತ್ತೀರು. ದೇವಿನ ಪ್ರಸಾದನು ಎಂಕಳಿನ ಬದುಕಾದನೆಂದು ಅರ್ಪಂಡಿರು. ನಮ್ಮ ತಾಯಿಗೆ ಕಟೀಲ್ ದೇವಸ್ಥಾನದ ಒಂದು ಬಗ್ಗೆ ಬಹಳಷ್ಟು, ದೇವಿಯ ಬಗ್ಗೆ ಬಹಳಷ್ಟು ಅಭಿಮಾನ. ಯಾಕಂದ್ರೆ ಹಳ್ಳಿಯಲ್ಲಿ ಆಗದ ವೈದ್ಯರುಗಳಿರಲಿಲ್ಲ. ಏನಾದರೂ ಕಾಯಿಲೆ ಬಂದರೆ ರಾತ್ರಿ ಕಟೀಲ್ ದೇವಿಯ ಕುಂಕುಮವನ್ನೇ, ಕುಂಕುಮಾರ್ಚನೆ ಬಂದು ಮಾಡ್ತಾ ಇದ್ರು. ಆ ಕುಂಕುಮವನ್ನು ಮನೆಯಲ್ಲಿ ಇಟ್ಕೊಳ್ತಾ ಇದ್ರು. ನಮಗೆ ಕೈಗೆ ದೇವರ ನಿಕ್ಲೇನ್ ಕಾಪುವೇರು ಅಂತ. ಎಷ್ಟೋ ಕಡೆ ದೊಡ್ಡ ದೊಡ್ಡ ಜ್ವರ ಕಾಯಿಲೆಯಲ್ಲಿ ಬಂದಾಗ ಆ ಕಟೀಲ್ನ ದೇವಿಯ ಪ್ರಸಾದವೇ ನಮ್ಮನ್ನು ಬದುಕಿಸಿದೆ ಅಂತ ನಾನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ. ಬೆದ್ರ ನಿಶ್ಮಿತ ಟವರ್ಸ್ದ ನಾರಾಯಣ PM, ದಕ್ಷಿಣ ಕನ್ನಡ ಜಿಲ್ಲಾ ಪದ್ಮಶಾಲಿ ಮಹಾಸಭಾ ಕುಡ್ಲದ ಗುರುಕಾರ್ಯರು ಪುರಂದರ ಶೆಟ್ಟಿಗಾರ್, ಕನ್ನಡ ಸಾಹಿತ್ಯ ಪರಿಷತ್ದ ದುಂಬುದ ಗುರುಕಾರ್ಯರು ಡಾಕ್ಟರ್ ಹರಿಕೃಷ್ಣ ಪುನರೂರು, ಶರವ್ ಕ್ಷೇತ್ರದ ಆಡಳಿತ ಮುಕ್ತೇಸರರು ಶರವ್ ರಾಘವೇಂದ್ರ ಶಾಸ್ತ್ರಿ, ಬೆದ್ರದ ಉದ್ಯಮಿ ಶ್ರೀಪತಿ ಭಟ್, ಯುಗಪುರುಷ ಕಿನ್ನಿಗೋಳಿದ ಭುವನಾಭಿರಾಮ ಉಡುಪ, ಕಲ್ಕುರ ಪ್ರತಿಷ್ಠಾನದ ಪ್ರದೀಪ್ ಕುಮಾರ್ ಕಲ್ಕುರ, ಆರ್ತಿ ಹರೀಶ್ ಶೆಟ್ಟಿ, ಮೋಹನ್ ಮೆಂಡನ್, ಸುಧಾಕರ್ ರಾವ್ ಪೇಜಾವರ ಪಾಲ್ದಿತುಂಡರು. ಗೋಪಾಲಕೃಷ್ಣ ಆಸರಣ್ಯರ ನೆಂಪುದ ಕಾರ್ಯಕ್ರಮದಲ್ಲಿ ಕೊಡು ಯಕ್ಷಗಾನ ಪ್ರದರ್ಶನ ಅಟಣೆ ಆದಿತ್ತಂಡು. ಯಕ್ಷ ಸಂಗಮ ಉಪ್ಪಿನಂಗಡಿ ಬೊಕ ವಾಟ್ಸಪ್ ಬಳಗದ ಯಕ್ಷ ಪಂಚಮ 2022 ಕಾರ್ಯಕ್ರಮ ಶ್ರೀ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ಬೊಕ ಬಿನ್ನಿರ್ ಕಲಾವಿದರನ ಒಟ್ಟು ಸೇರಿಗೆಡೆ ಶನಿವಾರ ಉಬ್ಬಾರ್ದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಕೈತಲು ನಡೆತಂದೆ. ಯಕ್ಷ ಸಂಗಮ ಉಪ್ಪಿನಂಗಡಿ ಬೊಕ ವಾಟ್ಸಪ್ ಬಳಗದ ಯಕ್ಷ ಪಂಚಮ 2022 ಕಾರ್ಯಕ್ರಮ ಶ್ರೀ ಮಹಾಲಿಂಗೇಶ್ವರ ಪ್ರವಾಸಿ ಯಕ್ಷಗಾನ ಮಂಡಳಿ ಪುತ್ತೂರು ಬೊಕ ಬಿನ್ನಿರ್ ಕಲಾವಿದರನ ಒಟ್ಟು ಸೇರಿಗೆಡೆ ಶನಿವಾರ ಉಬ್ಬಾರ್ದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ಕೈತಲು நடத்தது. ಸಭಾಲೇಸಡು ಯಕ್ಷ ಸಂಗಮದ ಮರ್ಯಾದಿ ಗುರುಕಾರ್ಯರು ಮಹೇಶ್ ಕಜ್ಜೆ ಪಾತಿರ್ದು ತಂತ್ರಜ್ಞಾನದ್ದು ಕಲೆ ಪರಿಣಾಮಕಾರಿಯಾದ ಬಾನುಗೆ ತರೆಯಿರುಂಡು ಅಪಗ ಕಲೆನ ಎಡ್ಡೆ ರೀತಿಡು ಗಳಸುವೆರೆಂದು ಪಂಡಿರು. ಯಕ್ಷಗಾನದಲ್ಲಿ ಇರತಕ್ಕಂತಹ ಜೀವಶಕ್ತಿ ಅಥವಾ ಅದರಲ್ಲಿರತಕ್ಕಂತಹ ವಾಗ್ವೈಖರಿ, ವಾಗ್ವೈಭವ, ಇನ್ನು ಏನೇ ಹೇಳಿ ಆ ಪ್ರತ್ಯುತ್ಪನ್ನ ಮತಿತ್ವ ಇರಬಹುದು, ಅದು ಯಾವತ್ತೂ ಕೂಡ ನಿಂತ ನೀರಾಗಲಿಲ್ಲ. ಯಕ್ಷಗಾನ ಅಂತ ಹೇಳುವಂತಹದ್ದು ಪ್ರತಿ ನಿಮಿಷವೂ, ಪ್ರತಿ ಗಳಿಗೆಯಲ್ಲೂ, ಪ್ರತಿ ಕಾಲದಲ್ಲಿ ಕೂಡ ಚಲನಶೀಲವಾಗಿತ್ತು. ಚಲಿಸುವ ನೀರು, ಅದು ನೇತ್ರಾವತಿಯ ನೀರು, ಎಲ್ಲೋ ಕೆರೆಯಲ್ಲಿ ಮಗ್ಗುಗಟ್ಟಿದಂತಹ ನೀರಲ್ಲ. ಇಂತಹ ಒಂದು ತಾಕತ್ತಿರತಕ್ಕಂಥ ಒಂದು ಕಲೆ ನಮ್ಮ ಊರಿನಲ್ಲಿದೆ. ಪುತ್ತೂರು ಶಾಸಕರು ಸಂಜೀವ ಮಠಂದೂರು ಪಾತಿರ್ದು ವಾಟ್ಸ್ಆಪ್ ಯಕ್ಷಗಾನ ಕಲೆಗೂ ಉಮೇದು ಕೂರ್ಪುನ ಯಕ್ಷ ಸಂಗಮ ಉಪ್ಪಿನಂಗಡಿ ಬೊಕ್ಕ ವಾಟ್ಸ್ಆಪ್ ಬಳಗದ ಕಾರ್ಯ ಮಾತಿರ್ಲ ಮೆಚ್ಚಿನ ಸಂಗತಿಯಿಂದ ಪಂಡಿರು. ಭಾರತದ ಸಂಸ್ಕೃತಿ ಹೇಗಿದೆ ಅಂತೇಳಿ ಕಲೆಯ ಮುಖಾಂತರ ಕೂಡ ನಮ್ಮ ಬಹಳಷ್ಟು ಕಲಾವಿದರು ತೋರಿಸಿಕೊಟ್ಟಂತ ಉದಾಹರಣೆಗಳಿದೆ. ಅಂತ ಒಂದು ಕಲೆ ಇವತ್ತು ಯಕ್ಷಗಾನ. ಅದು ಕೂಡ ದಕ್ಷಿಣ ಕನ್ನಡ ಈ ಕರಾವಳಿ ಭಾಗದ ಜನರ ಗಡ್ಡು ಮೆಟ್ಟಿನ ಆ ಒಂದು ಕಲೆ ಇವತ್ತು ಕೂಡ ಯುವ ಜನರನ್ನು ಕೂಡ ಆಕರ್ಷಣೆ ಮಾಡ್ತಾ ಇದೆ.
ಪುದರ್ಪೊಯ್ ಆಟದ ಕಲಾವಿದರಿಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇರು. ಉಷಾ ಪರಿಣಯ, ಸ್ವಯಂಪ್ರಭಾ ಪರಿಣಯ, ಅಸಿಕ ಪರಿಣಯ, ಗೋವರ್ಧನೋದ್ಧರಣ ಆಟ ಮುರಿದು ಬತ್ತಂಡು. ಯಕ್ಷಸಂಗಮ ಉಪ್ಪಿನಂಗಡಿ ಬೊಕ್ಕ ವಾಟ್ಸಪ್ ಬಳಗದ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ಜಾಗತಿಕ ಬಂಟೆರ ಸಂಘಟನಾ ಒಕ್ಕೂಟದ ವರ್ಷದ ಸಾಮಾನ್ಯ ಸಭೆ ಬೊಕ್ಕ ವಿಶ್ವ ಬಂಟರ ಸಮ್ಮೇಳನ ಲೇಸ್ ಐತರ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೇಡು ಬೊಂಬೈ ಕುರ್ಲಾ ಮೂಡಾಯ್ದ ಬಂಟೆರ ಭವನಡು ನಡತಂಡು. ಆನಂದ ತೋನ್ಸೆ ಬೊಕ್ಕ ಶಶಿರೇಖಾ ಆನಂದ ಶೆಟ್ಟಿ ಕಂಡನಿ ಬುಡಿದಿ ಲೇಸನ್ನು ಉದಿಪನ ಮಾಡ್ತೇರು. ಜಾಗತಿಕ ಬಂಟೆರ್ನ ಸಂಘಟನ ಒಕ್ಕೂಟದ ವರ್ಷದ ಸಾಮಾನ್ಯ ಸಭೆ ಬೊಕ್ಕ ವಿಶ್ವ ಬಂಟರ ಸಮ್ಮೇಳನ ಲೇಸ್ ಐತಾರ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಗುರ್ಕಾರ್ಮೇಡು ಬೊಂಬೈ ಕುರ್ಲ ಮೂಡಾಯ್ದ ಬಂಟೆರ್ನ ಭವನಡು ರಾಧಾಬಾಯಿ ಟಿ ಭಂಡಾರಿ ಸಭಾಗೃಹದ ಕೂಳೂರು ಕನ್ಯಾನ ಸದಾಶಿವ ಕೆ ಶೆಟ್ಟಿ ಚಾವಡಿ ನಡತಂಡು. ಬಂಟೆರ್ನ ಸಂಘದ ಕೈತರ ಉಪುನ ಶ್ರೀ ಮಹಾವಿಷ್ಣು ಸಾನ್ನಿಧ್ಯಡು ಪ್ರಾರ್ಥನೆ ನಡಪಾದು ಕಾರ್ಯಕ್ರಮಗೂ ಚಾಲನೆ ಕುರಿಯರು. ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ಟಿ ಎದುಕೊಂದು ಸುರೂತ ಪಾತಿರ ಪಂಡಿರು. ಇನ್ನಿತ ಈ ವೇದಿಕೆ ರಾಧಾಬಾಯಿ ತಿಮ್ಮಪ್ಪ ಭಂಡಾರಿ ಸಭಾಭವನದ ಈ ವೇದಿಕೆ ಜಾಗತಿಕ ಬಂಟರ ಸಂಘದ ಒಕ್ಕೂಟದ ಮಹಾದಾನಿ ಆಯ್ನ ಕನ್ಯಾನ ಕೂಲೂರು ಕನ್ಯಾನ ಸದಾಶಿವ ಕೆ ಶೆಟ್ಟರ್ನ ಪುದರನ್ನು ನಮ್ಮ ಕೊಡ್ತಾ ಕೊಡ್ತಾನಾಗ ಜಾಗತಿಕ ಬಂಟರ ಸಂಘಗೂ ಇದು ಮುಟ್ಟ 1 ಕೋಟಿ ರೂಪಾಯಿ ಕೊರ್ದು ಪ್ರತಿ ವರ್ಷಲ 5 ಲಕ್ಷ ರೂಪಾಯಿ ಕೊಟ್ಟು ಬಂದು ಅವ್ರನ್ನ ಸ್ವಂತ ಮನಸ್ಸಿಡು ಆಶೀರ್ವಾದ ಮಲ್ದೇರಿ ಇನಿ ಆಯ್ತವ ವೇದಿಕೆದ ಉದ್ಘಾಟನೆ ಅಲ್ಲಿ ನಮ್ಮ ಮಾತ ಬಂಟೆರಿಗೆ ಗತ್ತು ಗುತ್ತುದ ಪರ್ಕೆ ಭಾವ ಅಂಚ ಮಲಮಲ್ಲ ಪುದರನ್ನು ಪಡೆದಿನಾಗ ನಮ್ಮ ಮಾತ ಇನಿ ಊರುಡು ಒವೇ ಗುತ್ತಿತ್ತಂಡ ಬರ್ಕೆತ್ತಂಡ ಐಕ್ ಬಾರಿ ಬಂಟೆರ್ನ ಬಾರಿ ಕೊಡುಗೆ ಇನ್ನು ನಮ್ಮ ಈ ವಿಶ್ವ ಬಂಟರ ಸಮ್ಮೇಳನ ಒಂದು ಗುತ್ತುದ ಇಲ್ಲನ್ನು ನಿರ್ಮಾಣ ಮಾಡ್ದ. ಕೂಳೂರು ಕನ್ಯಾನ ಸದಾಶಿವ ಕೆ ಶೆಟ್ಟಿ ವೇದಿಕೆಯನ್ನು ಸದಾಶಿವ ಕೆ ಶೆಟ್ಟಿ ಉದಿಪನ ಮಲ್ತೇರು. ಆನಂದ ತೋನ್ಸೆ ಬೊಕ್ಕ ಶಶಿರೇಖಾ ಆನಂದ ಶೆಟ್ಟಿ ಕಂಡನಿ ಬುಡಿದಿ ಲೇಸನ್ ಉದಿಪನ ಮಲ್ತೇರು. ಮಾತ ಸಂಗುಲು ಸೇರ್ದು ಬಂಟೆರ್ನ ಭವನ ಕಟ್ಟುಡು ಸಮಾಜದ ಬರವು ಕಲ್ಪನಾ ಜೋಕ್ಲೆಗೆ ತಾಂತ್ರಿಕ ಬರವು ಬೊಕ್ಕ ಟ್ರೈನಿಂಗ್ ಕೊರ್ದು ಮಿತ್ತ ಮಟ್ಟದ ಬೇಲೆ ತಿಕ್ಕುನಂಚ ಬೊಕ್ಕ ಸ್ವಂತ ಬೇಲೆ ಮಲ್ಪಂಚ ತೂವು ನೋಡೊಂದು ಉದಿಪನ ಮಲ್ತನ ಬಿನ್ನಿರು ಪಂಡೇರು. ಬೊಂಬೈದ ಬಂಟೆರ್ನ ಸಂಘದ ಗುರುಕಾರ್ಯರು ಚಂದ್ರಹಾಸ ಶೆಟ್ಟಿ ಜಾಗತಿಕ ಬಂಟೆರ್ನ ಸಂಘಟನಾ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರು ಪಾಲ್ಗೊಂಡಿರು. ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಟೆಂಡ್ ಮಲ್ತಿದ್ದೇವೆ. ರಿಮೋಟ್ ಪ್ಲೇಸ್ ಮಾಡಿದ್ರೆ ಅಗಲ ಮಸ್ತ್ ಟ್ರೈನಿಂಗ್ ತಗೊಂಡು ಅಗಲ ಪಕ್ಕ ಅಗಲ ಮಲವಲ್ಲ ಗೊತ್ತಬಿಟ್ಟು ಸತ್ಯ ನಡೆಯಲ್ಲ ಆಡು ಅಗಲ ಸಂಬಳ ಆಯ್ತು ಅಗಲ 1 ನಿಮಿಷದ ಸಂಬಳ ಕರೋಡ್ ರೂಪಾಯಿ 1 ನಿಮಿಷ 1 ಕರೋಡ್ ರೂಪಾಯಿ ಅಂಚೆಗಳು ಅಗಲು ಸತ್ಯ ನಡೆಯಲ್ಲ ಸುಂದರ ಪಿಚಾಯಿ ಅವರು ಅವೆಲ್ಲ ಎಫಿಷಿಯನ್ಸಿ ಮನಸ್ಸು ಏಟು ಹುಷಾರಲ್ಲಿ ಆಯ ಮಲ್ಲ ಜನ ನಮ್ಮ ಮೂಲ ಕುಲ್ಲು ಇರ್ತಾರೆ ಮಸ್ತ್ ಹುಷಾರಿರ್ತಾರೆ ಮಸ್ತ್ ಕಲ್ತಾರೆ ಮಸ್ತ್ ಇಂಟೆಲಿಜೆನ್ಸ್ ಮಸ್ತ್ ಎಷ್ಟು ಮಲ್ಲ ಜನ ಮಲ್ಲ ಉದ್ಯಮತ್ತ ಹೋಗಿ ಅಂಚನೆ ಬಂಟೆನಗೆಲ್ಲ ಮುಂಚೆ ಟ್ರೈನಿಂಗ್ ಕೊಡು ಹರೀಶನ್ನ ಭಾರಿ ಮಲ್ಲ ಸ್ವಪ್ನ ಉಂಡು ವಾರಿಮಲ್ಲ ಸ್ವಪ್ನ ಬಂಡ ಇತರ ವರ್ಲ್ಡ್ ಬಂಡ್ಸ್ ಫೆಡರೇಷನ್ಗೆ ಒಂದು ಅಡ್ರೆಸ್ ಇದ್ದು ಸಮ ಕಟ್ಟು ಬಂಡ ಜಾಗಜ್ಜಿ ಯಾನ ಬಂಟು ಏನಾಗ ಯು ಥಿಂಕ್ ಬಿಗ್ ಯು ಬಿಕಮ್ ಬಿಗ್ ಏನೆಲ್ಲ ಕೊಡಿ 5 ಎಕರೆ 10 ಎಕರೆ ಜಾಗ ಇರೋದು ನೋಡುವ ಭಾರಿ ಶಬ್ದ ಬಂಟರ ಭವನ ಕಟ್ಟೋಡಾಯ್ತು ರೋಮನ್ಸ್ ಆರ್ಕಿಟೆಕ್ಚರ್ ಕೊಡಾಯ್ತು ಇದನ್ನ ಸಿಂಗಾಪುರ್ ಆರ್ಕಿಟೆಕ್ಚರ್ ಅವು ಕೊಡು ಒನ್ ಆಫ್ ದ ಬೆಸ್ಟ್ ಬಿಲ್ಡಿಂಗ್ ನಮ್ಮ ಕಟ್ಟೋಡು 5 ಸೆನ್ಸ್ 10 ಸೆನ್ಸ್ 100 ಸೆನ್ಸ್ ನಂಗೆ ಬರ್ತೀವಿ ನಾವು ಅದು ಕಡಿಮೆ ಇದ್ದೀನಿ ನಾವು ವಿ ಆರ್ ನಾಟ್ ಸ್ಮಾಲ್ ನಾವು ವೆರಿ ವೆರಿ ಬಿಗ್ ನಾವು ಪ್ರತಿ ಒಳ್ಳೆ ಕಾಸುಂಡು ಒಂದೊಂದು ಬಂಟರ ಸಂಘದಾಗಲು ಒಂದೊಂದು ಕೋಟಿ ರೂಪಾಯಿ 150 ಕೋಟಿ ರೂಪಾಯಿ ಇಡೋದು ಆಡು ಬಿರುವೇರ ಸಮಾಜದ ಬರೌದ ಬೊಕ್ಕ ಇಡೀ ಬುಳಿಚಿಲ್ ದಿಟ್ಟಿಡು ನಿಗಮ ಮಂಡಳಿನ ಸರ್ಕಾರ ಭಾರಿ ಬೇಗ ಕಟ್ಟೋಡು ಈ ಬಗೆಟೆ ರಾಜ್ಯದವರ ಮೇಲೆ ಪೊರಂಬಾಟು ನಿರ್ಧಾರ ಮಲ್ತದ ಅಂದ ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರು ಕಾರ್ಯರು ಸತ್ಯಜಿತ್ ಸುರತ್ಕಲ್ ಪಂತೇರು.
ಶ್ರೀನಾರಾಯಣ ಗುರು ವಿಚಾರ ವೇದಿಕೆದ ರಾಜ್ಯ ಗುರುಕಾರ್ಯರು ಸತ್ಯಜಿತ್ ಸುರತ್ಕಲ್ ಐತಾರ ಕುದ್ರೋಳಿಡು ಸುದ್ದಿಕೂಟಡು ಪಾತಿರುದು ಬಿರುವೇರೆ ಸಮಾಜದ ಬರವುದ ಬೊಕ್ಕ ಇಡೀ ಬುಳಿಚಿಲ್ ದಿಟ್ಟಿಡು ನಿಗಮ ಮಂಡಳಿನ ಸರಕಾರ ಭಾರಿ ಬೇಗ ಕಟ್ಟುಡು ಈ ಬಗೆಟ್ ರಾಜ್ಯದವರು ಮೆಡೆ ಪೊರಂಬಾಟಕು ನಿರ್ಧಾರ ಮಲ್ತದ ಅಂದ್ ಪಂಡಿರು ನಿಗಮ ಮಂಡಳಿ ಆಪುನಡೆ ಮುಟ್ಟ ಪೊರಂಬಾಟ ನಡಪಾವ ವೇದಿಕೆದ ವರ್ಷದ ಮಾಸ ಬಿಟ್ಟು ಈ ಬಗೆಟ್ ನಿರ್ಧಾರದ ತಂದುಂಡು ಪೊರಂಬಾಟ ಸಮಿತಿದ ಸಭೆ ಬರ್ಪುನ ತಿಂಗೋಲು ನಡಪೆರ ಉಂಡು ಐದು ಬೊಕ್ಕ ರಾಜ್ಯದವರು ಮೆಡೆ ಹೋರಾಟ ನಡಪೆರ ಉಂಡು ಅಂದ್ ಪಂಡಿರು ಬಿರುವೆರೆಗಾದು ನಿಗಮ ಕಟ್ಟೊಡಿ 500 ಕೋಟಿ ರೂಪಾಯಿ ಸರ್ಕಾರ ಕೊರುಡು ಬಿರುವೆರೆನ ಪಿರ ಒರಿದ್ನ ವರ್ಗ ರಡ್ಡಿ ಏಡ್ದು ಪಿರ ಒರಿದ್ನ ವರ್ಗ ಒಂಜೆಗೆ ಸೇರ್ಸಾರೆ ಸರ್ಕಾರಗೂ ಬೇಡಿಕೆ ಸಂದಾಣಲ ಅವೇನು ಸರ್ಕಾರ ಲೆಕ್ಕಗುದೆ ತಂದು ಜೀಂದು ಸತ್ಯಜಿತ್ ಸುರತ್ಕಲ್ ಪಣ್ಣೀರು. ಅರೆ ಇಲ್ಲಿ ಗುರು ಜಯಂತಿ ಕಾರ್ಯಕ್ರಮ ಮಾಡಬೇಕಿದ್ರು ಯಾವುದೇ ಗುರು ಮಂದಿರದ ಪ್ರಮುಖರನ್ನು ಆಡಳಿತ ಸಂಘದ ಅಧಿಕಾರಿಗಳನ್ನು ಯಾರನ್ನೂ ಗಣನೆ ತೆಗೆದುಕೊಳ್ಳಲಿಲ್ಲ. ಕೇವಲ ಅವರಿಗೆ ಬೇಕಾದ ರಾಜಕೀಯ ನಾಯಕರನ್ನು ಒಂದಷ್ಟು ಜನರನ್ನಿಟ್ಟುಕೊಂಡು ಗುರು ಜಯಂತಿಯ ರಾಜ್ಯ ಕಾರ್ಯಕ್ರಮ ಅಂತೇಳಿ ಮಂಗಳೂರಿನ ಕಾರ್ಯಕ್ರಮ ಘೋಷಣೆ ಆಯಿತು. ಒಂದಷ್ಟು ಶಬ್ದಚಿತ್ರಗಳು ಬಂತು. ಅವತ್ತು ಒಬ್ಬರು ಹೇಳಿದ್ದು ಕುದ್ರೋಳಿ ಕ್ಷೇತ್ರದಲ್ಲಿ ಯಾಕೆ ಮಾಡಬಾರ್ದಿತ್ತು ಪ್ರಶ್ನೆ ಬಂದಾಗ ಅಲ್ಲಿ 100 ಜನರು ಭಾಗವಹಿಸಿಲ್ಲ ಅಂತ ಹೇಳಿದರು. ಆದರೆ ಇವರೆಲ್ಲರೂ ಸೇರಿಕೊಂಡು ಆ ಒಂದು ಹಾಲ್ನಲ್ಲಿ ಎಲ್ಲರೂ ಬರ್ತಾರೆ ಅಂತ ಹೇಳಿದ ಕಾರ್ಯಕ್ರಮದಲ್ಲೂ ತಾವೆಲ್ಲರೂ ನೋಡಿದರೆ ಎಷ್ಟು ಸಂಖ್ಯೆ ಇತ್ತು ಅಂತ ನಾನು ಮತ್ತೆ ವಿಶೇಷವಾಗಿ ಅದನ್ನು ಉಲ್ಲೇಖ ಮಾಡುವಂತಲಿಕ್ಕೆ ಬಯಸಿದಿಲ್ಲ. ಮೆರವಣಿಗೆಯಲ್ಲಿ ಸಂಖ್ಯೆ ಇತ್ತು, ಆದರೆ ಒಳಗಡೆ ಕಾರ್ಯಕ್ರಮದಲ್ಲಿ ಗುರು ಸಂದೇಶದ ಕಾರ್ಯಕ್ರಮದಲ್ಲಿ ಎಷ್ಟು ಸಂಖ್ಯೆ ಇತ್ತು ಅನ್ನೋದು ತಮಗೆಲ್ಲರಿಗೂ ಗೊತ್ತೇ ಇರುವಂಥದ್ದು. ಆದರೆ ಅಲ್ಲಿಗೂ ಮುಖ್ಯಮಂತ್ರಿಗಳು ಬರಲಿಲ್ಲ, ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಬರಲಿಲ್ಲ, ಜಿಲ್ಲಾಧಿಕಾರಿಯವರು ಬರಲಿಲ್ಲ. ಹಾಗಾಗಿ ಅದನ್ನು ನಾವು ಸರ್ಕಾರದ ರಾಜ್ಯದ ಕಾರ್ಯಕ್ರಮ ಅಂಥೇಳಿ ಪರಿಗಣನೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಅವತ್ತು ಯಾವ ರೀತಿ ಸಭೆಯನ್ನು ಕರೆದಿತ್ತು, ಎಲ್ಲ ಸಂಘಗಳ, ಎಲ್ಲ ಸಂಘಟನೆಗಳ, ಎಲ್ಲ ಕ್ಷೇತ್ರಗಳ ಪದಾಧಿಕಾರಿಗಳ ಸಭೆಯನ್ನು ಕೂಡ ಬರುವ ತಿಂಗಳಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕರೀಬೇಕು ಅನ್ನೋದರ ಬಗ್ಗೆ ಯೋಜನೆಗಳು ಇವತ್ತು ನಡೀತಾ ಇದೆ. ಮುಂದಿನ ದಿವಸದಲ್ಲಿ ದೊಡ್ಡ ಹೋರಾಟ ರಾಜ್ಯದಾದ್ಯಂತ ನಿಗಮ ಮಂಡಳಿಯ ಒಂದು ಸ್ಥಾಪನೆಗೋಸ್ಕರ ನಡೀಬೇಕು ಅನ್ನುವಂಥ ತೀರ್ಮಾನ ಇವತ್ತಿನ ಈ ಸಭೆಯಲ್ಲಿ ಕೂಡ ಬಹಳ ಪ್ರಮುಖವಾಗಿ ಅದರ ಬಗ್ಗೆ ಸಂಘಟನೆ ವಿಸ್ತಾರದ ಜೊತೆಯಲ್ಲಿ ಬಹಳ ಪ್ರಮುಖವಾಗಿ ಆ ವಿಚಾರವನ್ನು ಇಟ್ಟುಕೊಂಡು ಹೋರಾಟ ನಡೆಸಬೇಕು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಚಿಂತನೆಗಳಾಗಿದೆ. ವೇದಿಕೆದ ರಾಜ್ಯ ಪ್ರಧಾನ ಕಾರ್ಯಂತ್ರಿ ರಾಘವೇಂದ್ರ ಸುಂಟ್ರಳ್ಳಿ, ಕಾರ್ಯಗುರುಕಾರ್ಯರು ನಾಗರಾಜ ಗುತ್ತೇದಾರ್, ಮುಡಬ ರಾಘವೇಂದ್ರ, ಒತ್ತು ಗುರುಕಾರ್ಯರು ಅಚ್ಯುತ ಅಮೀನ್ ಕಲ್ಮಾಡಿ, ಕಾನೂನು ಸಲಹೆಗಾರರು ಕೇಶವಮೂರ್ತಿ, ಜತೆ ಕಾರ್ಯಂತ್ರಿ ಕೃಷ್ಣಮೂರ್ತಿ ಸುದ್ದಿಕೂಟುಡಿದ್ದೀರು. ಕೂಟ ಮಹಾಜಗತ್ತು ಸಾಲಿಗ್ರಾಮ ಕೇಂದ್ರ ಸಂಸ್ಥೆ ಬೊಕ ಕೂಟ ಮಹಾಜಗತ್ತು ಸಾಲಿಗ್ರಾಮ ಅಂಗ ಸಂಸ್ಥೆ ಕಾಟಿಬಳ್ಳ ಕೃಷ್ಣಾಪುರ ಉಂದಿತ ಕೇಂದ್ರೀಯ ಮಹಾ ಅಧಿವೇಶನ ಬೊಕ 29ನೇ ವರ್ಷದ ಮಹಾಸಭೆ ಐತರ ಕುಳಾಯ್ದ ವಿಷ್ಣುಮೂರ್ತಿ ದೇವಸ್ಥಾನಗಳು ನಡೆಯುತ್ತದೆ. ಕೂಟ ಮಹಾಜಗತ್ತು ಸಾಲಿಗ್ರಾಮ ಕೇಂದ್ರ ಸಂಸ್ಥೆ ಬೊಕ ಕೂಟ ಮಹಾಜಗತ್ತು ಸಾಲಿಗ್ರಾಮ ಅಂಗ ಸಂಸ್ಥೆ ಕಾಟಿಪಳ್ಳ ಕೃಷ್ಣಾಪುರ ಉಂದಿತ ಕೇಂದ್ರೀಯ ಮಹಾ ಅಧಿವೇಶನ ಬೊಕ 29ನೇ ವರ್ಷದ ಮಹಾಸಭೆ ಐತಾರ ಕುಳಾಯ್ದ ವಿಷ್ಣುಮೂರ್ತಿ ದೇವಸ್ಥಾನಗಳು ನಡೆಯುತ್ತದೆ. ಪೊಳಲಿದ ವೇದಮೂರ್ತಿ ಕೋಡಿಮಜಲ್ ಅನಂತ ಪದ್ಮನಾಭ ಉಪಾಧ್ಯಾಯರು ತುಡರ್ಪೊತ್ತಾದ ಕಾರ್ಯಕ್ರಮ ಉದೀಪನ ಮಲ್ಪೇರು. ಕರೆನ ವರ್ಷಡು ಕರೆದುಪೋಯಿನ ಕೂಟ ಮಹಾಜಗತ್ತದ ಸದಸ್ಯರು ಬೊಕ ಸಾಧಕರಿಗೂ ಉದೀಪನೊಡದು ಬೊಕ ಶ್ರದ್ಧಾಂಜಲಿ ಸಂದಾಯರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಬೆಂಗಳೂರದ ಗುರುಕಾರ್ಯರು ಅಶೋಕ್ ಹಾರ್ನಹಳ್ಳಿ ಮಲ್ಲಬಿನ್ನಿರಾದು ಪಾಲ್ಗೊಂಡು ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತೆಯರು. ರಮಣ ಮಹರ್ಷಿಗಳ ಹತ್ರ ಒಬ್ಬ ಡೇವಿಡ್ ಗಾಟ್ಮ್ಯಾನ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹೋಗ್ತಾನೆ. ಅವನು ಹೇಳ್ತಾನೆ, ನನಗೆ ಒಬ್ಬ ಗುರುವಿನ ಅವಶ್ಯಕತೆ ಇದೆ ಅಂತ ಹೇಳಿ ರಮಣ ಮಹರ್ಷಿಗಳ ಹತ್ರ ಹೇಳ್ತಾನೆ. ರಮಣ ಮಹರ್ಷಿಗಳು ಹೇಳ್ತಾರೆ, ನಿನ್ನ ಅಂತರಂಗದಲ್ಲೇ ಇದ್ದಾನೆ ಗುರು, ಹೊರಗಡೆ ಯಾಕೆ ಹುಡುಕ್ತೀಯ? ಅದಕ್ಕೆ ಇಲ್ಲ, ಮನುಷ್ಯ ರೂಪದಲ್ಲಿ ನಾನು ಒಬ್ಬ ಗುರು ಬೇಕು ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ದಿ ಎಕ್ಸ್ಟರ್ನಲ್ ಗುರು, ಹೊರಗಿರ್ತಕ್ಕಂಥ ಗುರು ಏನು ಹೇಳ್ತಾ ಇದ್ದೀನಿ ಅಂದರೆ, ನಿನಗೆ ಗುರು ನಿನ್ನ ಅಂತರಾತ್ಮದಲ್ಲೇ ಇದೆ ಅಂತ ಹೇಳಿ ರಮಣ ಮಹರ್ಷಿಗಳು ಹೇಳ್ತಾರೆ. ನೀನು ಹೊರಗಿನ ಗುರುವನ್ನು ಹುಡುಕ್ಬೇಕಾಗಿಲ್ಲ, ನಿಮ್ಮ ಅಂತರಂಗದಲ್ಲೇ ಇದ್ದಾನೆ ಗುರು ಅನ್ನೋ ವಿಷಯವನ್ನು ನಾವು ನೋಡಿದಾಗ ಪ್ರತಿಯೊಬ್ಬನಲ್ಲೂ ಒಂದು ದೈವತ್ವ ಮತ್ತು ಬಂದು ನಮ್ಮ ಭಗವದ್ಗೀತೆಯಲ್ಲೇ ಧರ್ಮಕ್ಷೇತ್ರ ಕುರುಕ್ಷೇತ್ರ ಅಂದರೆ ಕುರು ಅಂದರೆ ನಾವು ಮಾಡ್ತಕ್ಕಂಥ ಕೆಲಸಗಳು, ಅದರಲ್ಲಿ ಧರ್ಮವನ್ನು ಹೇಗೆ ಪಾಲಿಸ್ಕೊಂಡು ಬರೋದು ಅನ್ನೋದೇ ನಮ್ಮ ದಿನನಿತ್ಯದ ಜಿಜ್ಞಾಸೆ. ಕೋಡಿಮಜಲ್ ಅನಂತ ಪದ್ಮನಾಭ ಉಪಾಧ್ಯಾಯರು ಆಶೀರ್ವಚನ ಕುರಿಯರು. ಗಣಪತಿಯನ್ನು ಪ್ರಧಾನವಾಗಿ ಮತ್ತು ನರಸಿಂಹನ ಪ್ರಧಾನವಾಗಿ ಅರ್ಚ್ಯಾವತಾರಲ್ಲಿ ಪೂಜಿಸಿಕೊಂಡು ಬಂದಂಥ ಪರಂಪರೆ ಅದು ನಮ್ಮ ಕೂಟ ಬಂಧು ಅಥವಾ ಕೋಟಮತಸ್ಥರು ಅಂತ ಹೇಳಬೇಕಾದ್ರೆ ಆರಂಭದಿಂದ ಅಲ್ಲಿಂದ ಬಂದರು. ಆಮೇಲೆ ಸಗುಣೋಪಾಸಗಳು ನಿರಂತರವಾಗಿ ನಡೆಯುವಾಗ ಎಲ್ಲ ದೇವರನ್ನು ಪೂಜೆ ಮಾಡುವಂತಹ ಪರಿಪಾಟಿಗಳು ಶಾಸ್ತ್ರದಲ್ಲಿ ಒಗ್ಗೂಡಿ ನಮ್ಮ ಪರಂಪರೆ ನಡೆದುಕೊಂಡು ಬಂದಿದೆ. ಇದನ್ನು ಮುಂದೆ ನಡೆಸುವಂತಹ ಕಾಲದಲ್ಲಿ ಶ್ರೀಯುತ ಅಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಸಮಾಜದ ಧುರೀಣರು ಹೀಗಿರುವಂಥದ್ದು ಸರಿಯಲ್ಲ, ಸಂಘೇ ಶಕ್ತವು ಕಲಯುಗೆ ಸಂಘಟನೆ ಬೇಕು ಅಂತ ಹೇಳಿ 1954ನೇ ಇಸ್ವಿಯಲ್ಲಿ ಆ ಕೂಟ ಮಹಾಜಗತ್ತು ಎಂಬುದನ್ನು ಕ್ರೋಢೀಕರಿಸಿ ಸಮಯೋಚಿತವಾಗಿ ಅದರಲ್ಲಿ ಕೆಲವು ಮಾರ್ಪಾಟು
ಎಲ್ಲ ವಿಚಾರಣೆ ಮಾಡಿಕೊಂಡು ಇದುವರೆಗೆ ನಡೆದುಕೊಂಡು ಬಂದಿದೆ. ಅಂದ ಮಾತ್ರಕ್ಕೆ ಕೂಟ ಮಹಾಜಗತ್ತು ಮತ್ತು ಸಾಲಿಗ್ರಾಮ ನರಸಿಂಹ ದೇವಸ್ಥಾನಕ್ಕೆ ಅವಿನಾಭಾವವಾದಂತಹ ಸಂಬಂಧ ಇದ್ದು ನಿರಂತರವಾಗಿ ನಡೆಸಿಕೊಂಡು ಬರುವಂತಹ ಕ್ರಮ ಉಂಟು. ಮಲ್ಲಬಿನ್ನಿರು ಕರ್ನಾಟಕ ಬ್ಯಾಂಕ್ ಆಡಳಿತ ನಿರ್ದೇಶಕರು ಬೊಕ್ಕ ಸಿಇಒ ಮಹಾಬಲೇಶ್ವರ ಎಂಎಸ್ ಪಾತಿರ್ದೆ ಬ್ರಾಣೇರಿಗೆ ಮುಖ್ಯವಾದ ಉಪೋಡೈನವು ಆಚಾರ ವಿಚಾರ ಬೊಕ್ಕ ಸಂಸ್ಕೃತಿ ಅವೈತ ಪಂಚಾಂಗುಡೆ ನಡತನೋಡು ವೇಷಭೂಷಣ ಆಚಾರ ವಿಚಾರ ಹಿಡಿದು ಬಾಕಿದಕ್ಲಿಗೆ ಉಮೇದು ಕೊರಡು ಪಂಡಿರು. ಮನಸ್ಸಿಗೆ ಇವತ್ತು ಏನು ಊಟ ಹಾಕಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಅಂತ ನಾನು ಅದಕ್ಕೆ ಹೇಳಿದ್ದು. ರಮಾನಂದರಾಯರ ಭಾಷಣ ಇರಬಹುದು, ಕೃಷ್ಣ ಹೆಬ್ಬಾರವರ ಮನಸ್ಸಿನ ನುಡಿ ಇರಬಹುದು, ಅಥವಾ ನಮ್ಮ ಹಾರನಹಳ್ಳಿ ಅಶೋಕ್ ಅವರ ಅಭಿಪ್ರಾಯಗಳಿರಬಹುದು, ಅಥವಾ ನಮ್ಮ ಕೋಡಿಮಜಲು ಉಪಾಧ್ಯಾಯರ ಒಂದು ಆ ವೈಭವಪೂರಿತ ಅದರ ವೈವಿಧ್ಯತೆಯಿಂದ ಕೂಡಿರ್ತಕ್ಕಂಥ ಆಶಯಗಳಿರ್ಬೋದು. ಅದ್ರ ಬಗ್ಗೆಯೂ ಸಹ ಸ್ವಲ್ಪ ಮೆಲುಕು ಹಾಕುವಂಥದ್ದನ್ನು ಮರೆಯೋದು ಬೇಡ ಅಂಥೇಳಿ ಊಟ ಉಪಚಾರಗಳ ಬಗ್ಗೆ ಮಾತಾಡುವ. ಆದರೆ ಇವತ್ತು ನಮ್ಮ ಮಸ್ತಕಕ್ಕೆ ಏನು ಸಿಕ್ಕಿತೋ ಅದ್ರ ಬಗ್ಗೆಯೂ ಸಹ ಸ್ವಲ್ಪ ಮಾತಾಡಿದ್ರೆ ಆವಾಗ ಆ ಇಡೀ ದಿನದ ಕಾರ್ಯಕ್ರಮ ಅದು ಅರ್ಥಪೂರ್ಣ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಕೂಟ ಮಹಾಜಗತ್ತು ಸಾಲಿಗ್ರಾಮ ಕೇಂದ್ರ ಸಂಸ್ಥೆ ಗುರುಕಾರ್ಯರು ಎಚ್ ಸತೀಶ್ ಹಂದೆ ಗುರುಕಾರ್ಮ ವಹಿಸಿದ್ದೀರು. ಬೇತೆ ಬೇತೆ ಕ್ಷೇತ್ರಗಳು ಸಾಧನೆ ಮಲ್ತನಕ್ಲೆಗೆ ಈ ಪೊರ್ತುಡು ಸಮ್ಮಾನದ ಮರ್ಯಾದೆ ಮಲ್ತೇವೆ. ವಿಶ್ವಕರ್ಮ ಜಯಂತಿ ಆಚರಣೆಯ ದಿನ ಮುಡಿಪು ವಿಶ್ವಕರ್ಮ ಸಂಘ ಬೊಕ ಸಿಂಧೂರ ಮಹಿಳಾ ಮಂಡಳಿದ ಒಟ್ಟು ಸೇರಿಗೆಡೆ 32ನೇ ವರ್ಷದ ವಿಶ್ವಕರ್ಮ ಪೂಜೆ ಯಜ್ಞ ಮಹೋತ್ಸವ ಬೊಕ ವರ್ಷದಲ್ಲಿ ಮುಡಿಪುದ ವಿಶ್ವಕರ್ಮ ಸಭಾಭವನ ನಡೆತಂದೆ. ವಿಶ್ವಕರ್ಮ ಜಯಂತಿ ಆಚರಣೆಯ ದಿನ ಮುಡಿಪು ವಿಶ್ವಕರ್ಮ ಸಂಘ ಬೊಕ ಸಿಂಧೂರ ಮಹಿಳಾ ಮಂಡಳಿದ ಒಟ್ಟು ಸೇರಿಗೆಡೆ 32ನೇ ವರ್ಷದ ವಿಶ್ವಕರ್ಮ ಪೂಜೆ ಯಜ್ಞ ಮಹೋತ್ಸವ ಬೊಕ ವರ್ಷದಲ್ಲಿ ಮುಡಿಪುದ ವಿಶ್ವಕರ್ಮ ಸಭಾಭವನ ನಡೆತಂದೆ. ಬ್ರಹ್ಮಶ್ರೀ ವೈವಿ ವಿಷ್ಣುಮೂರ್ತಿ ಬೊಕ ಕೆ ವಸಂತ ಪುರೋಹಿತ್ ಮುಕ್ಲಿನ ಆಚಾರ್ಯತ್ತೋಡು ಧಾರ್ಮಿಕ ಬೇತೆ ಬೇತೆ ಕಾರ್ಯಕ್ರಮಗಳು நடத்தண்டு. ಕಲಶ ಪ್ರತಿಷ್ಠೆ ಆದು ಭಜನ ಸಂಕೀರ್ತನೆ ನಡಪಾಯರು. ವಿಶ್ವಕರ್ಮ ಯಜ್ಞ ನಡಪಾದು ಮಧ್ಯಾಹ್ನ ಪೂರ್ಣಾಹುತಿ ಮಲ್ತದು ಮಾಪೂಜೆ ಕರಿತೇರು. ಭಕ್ತಿಗೀತೆ ಪಂಥ ಸಭಾಲೇಸು ವಿಶ್ವಕರ್ಮ ಸಂಘ ಬೊಕ ಸಿಂಧೂರ ಮಹಿಳಾ ಮಂಡಳಿ ಸದಸ್ಯರಿಡಿದು ತರಾವರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಟ್ಟಣೆ ಆದಿತ್ತಂಡು. ವಿಶ್ವಕರ್ಮ ಸಂಘ ಮುಡಿಪುದ ಗುರುಕಾರ್ಯರು ಮಾತಾ ಪದಾಧಿಕಾರಿಗಳು ಸದಸ್ಯರು ಸಿಂಧೂರ ಮಹಿಳಾ ಮಂಡಳಿದ ಪದಾಧಿಕಾರಿಗಳು ಸದಸ್ಯರು ಮಾತಾ ವಿಶ್ವಕರ್ಮ ಜಯಂತಿ ಆಚರಣೆಡು ಪಾಲ್ದು ತುಂಡಿರು. ಇಡಗಿನಿತ್ತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ನನ್ನಲಾತು ಸುದ್ದಿ ಬೊಕ್ಕ ಮನರಂಜನೆಗಾದ ತೂಂದಿ ಪ್ಲೇ ನಮ್ಮ ಕುಡ್ಲ 24/7 ಸೊನ್ನೆ.